ಹಲವು ಸಮಯದಿಂದ ವಾಹನ ಸಂಚಾರಕ್ಕೆ ಸಂಚಕಾರ ತಂದಿದ್ದ ಸುರತ್ಕಲ್ನಿಂದ ಎಂಆರ್ಪಿಎಲ್ ರಸ್ತೆಗೆ ಮುಕ್ತಿ ನೀಡುವ ಕೆಲಸ ಆರಂಭವಾಗಿದೆ. ಪ್ರಮುಖವಾಗಿ ಹದಗೆಟ್ಟಿದ್ದ ರೈಲ್ವೆ ಮೇಲ್ಸೇತುವೆ ಕಾಂಕ್ರೀಟೀಕರಣಕ್ಕೆ ರೈಲ್ವೆ ಇಲಾಖೆ ಗ್ರೀನ್ ಸಿಗ್ನಲ್ ನೀಡಿದೆ. ಹೀಗಾಗಿ ಡಿಸೆಂಬರ್ 12ರಿಂದ ರಸ್ತೆಯ ಕಾಂಕ್ರೀಟೀಕರಣ ಕಾಮಗಾರಿ ಆರಂಭಗೊಂಡಿದೆ. ಹಲವು ಸಮಯದಿಂದ ಈ ರಸ್ತೆಯ ದುರಸ್ತಿಗೆ ಸ್ಥಳೀಯರು ಆಗ್ರಹಿಸಿದ್ದು, ರಸ್ತೆ ಕಾಮಗಾರಿಗೆ 78 ಲಕ್ಷ ಮೀಸಲಿಡಲಿದ್ದಾಗಿತ್ತಾದರೂ ರೈಲ್ವೆ ಇಲಾಖೆಯ ಅನುಮತಿ ಸಿಗದ ಕಾರಣ ಕಾಮಗಾರಿ ಆರಂಭವಾಗಿರಲಿಲ್ಲ. ಇದೀಗ ರೈಲ್ವೆ ಇಲಾಖೆಯ ಅನುಮತಿ ದೊರೆತು ಕಾಂಕ್ರೀಟೀಕರಣ ಕಾಮಗಾರಿ ಆರಂಭ ಮಾಡಲಾಗಿದ್ದು, ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಕಾಮಗಾರಿ ಸುಮಾರು 58 ದಿನಗಳಲ್ಲಿ ಪೂರ್ಣಗೊಳಿಸುವ ಗುರಿಯನ್ನಿಟ್ಟು ಕೆಲಸ ಆರಂಭಿಸಲಾಗಿದ್ದು, ಫೆಬ್ರವರಿ 8ರಲ್ಲಿ ಮುಗಿಯುವ ಸಾಧ್ಯತೆ ಇದೆ. ಹೀಗಾಗಿ ಸುರತ್ಕಲ್ ಕಾನ ರಸ್ತೆಯಲ್ಲಿ ವಾಹನ ಸಂಚಾರ ನಿಷೇಧ ಮಾಡಲಾಗಿದ್ದು, ವಾಹನಗಳಿಗೆ ಬದಲಿ ವ್ಯವಸ್ಥೆ ಮಾಡಲಾಗಿದೆ. ಸುರತ್ಕಲ್ ಆಸುಪಾಸಿನ ಜನರು ಹಾಗೂ ಉಡುಪಿ ಕಡೆಯಿಂದ ಬರುವ ವಾಹನಗಳು ಸೂರಜ್ ಹೋಟೆಲ್ ಬಳಿಯ ಚೊಕ್ಕಬೆಟ್ಟು ರಸ್ತೆ ಹಾಗೂ ಮಂಗಳೂರು ಕಡೆಯಿಂದ ಬರುವ ವಾಹನಗಳು ಕುಳಾಯಿ ಕಾನ ರಸ್ತೆಯಾಗಿ ಚೊಕ್ಕಬೆಟ್ಟು ಹೋಗಲು ಸೂಚನೆ ನೀಡಲಾಗಿದೆ. ಬಹಳಷ್ಟು ಸಮಯದಿಂದ ಹದಗೆಟ್ಟ ಈ ರಸ್ತೆ ದುರಸ್ತಿ ಆರಂಭಿಸಿದ್ದಕ್ಕಾಗಿ ಸ್ಥಳೀಯರು ಶಾಸಕ ಭರತ್ ಶೆಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸುರತ್ಕಲ್ನ ಈ ರೈಲ್ವೆ ಬ್ರಿಡ್ಜ್ ಏನಿದೆ, ಯಾವಾಗಲೂ ಕೂಡ ಬ್ಲಾಕ್ ಆಗಿ ಯಾವಾಗಲೂ ಕೂಡ ರಸ್ತೆ ಹದಗೆಟ್ಟಿರುವಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಮುತುವರ್ಜಿ ವಹಿಸಿ 78 ಲಕ್ಷ ರೂಪಾಯಿ ಅನುದಾನವನ್ನು ಇದಕ್ಕೆ ಕಾಯ್ದಿರಿಸಿದ್ದಾರೆ. ಕಾಮಗಾರಿಯು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಸುಮಾರು 2 ತಿಂಗಳ ಮಟ್ಟಿಗೆ ಸಾರ್ವಜನಿಕರಿಗೆ ಕಷ್ಟ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಎಲ್ಲ ರಸ್ತೆಗಳು ಬಂದಾಗಿರುವ ಕಾರಣ ಈ ಸುರತ್ಕಲ್ಲಿಗೆ ಬರಬೇಕಿದ್ರೆ ಈ ರೈಲ್ವೆ ಬ್ರಿಡ್ಜ್ನ ಮುಖಾಂತರವೇ ಬರಬೇಕು. ಈ ರೈಲ್ವೆ ಬ್ರಿಡ್ಜ್ ಬಂದಾದ ಕಾರಣ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ಸಾರ್ವಜನಿಕರು ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಾನು ಶಾಸಕರ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ತಮಗೆ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ಬದಲಿ ರಸ್ತೆಗಳನ್ನು ಎಲ್ಲ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜೊತೆ ಇರ್ಬೋದು ಅಥವಾ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಇರ್ಬೋದು, ಶಾಸಕರು ಒಂದು ಮೀಟಿಂಗನ್ನು ಮಾಡಿ ಬದಲಿ ರಸ್ತೆಗಳನ್ನು ಕೂಡ ಮಾಡಿದ್ದಾರೆ. ನಮ್ಮ ಜೊತೆ ಹಲವು ಸಂಘ ಸಂಸ್ಥೆಯವರು ಕೂಡ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ಸುರತ್ಕಲ್ನ ಸೂರಜ್ ಇಂಟರ್ನ್ಯಾಷನಲ್ ಹೋಟೆಲ್ ಏನಿದೆ, ಅಲ್ಲಿಂದ ಒಳಗೆ ಹೋಗುವಂಥ ರಸ್ತೆಯಲ್ಲಿ ಚೊಕ್ಕಬೆಟ್ಟು, ಕೃಷ್ಣಾಪುರ, ಕೈಕಂಬ ಈ ಮುಂತಾದ ಭಾಗಗಳಿಗೆ ಅಲ್ಲಿಂದ ಹೋಗಬೇಕಾಗಿದೆ. ಅದೇ ರೀತಿ ನಮ್ಮದು ಕಾನದಿಂದ ಮೇಲೆ ಹೋಗುವಂಥ ರಸ್ತೆ, ಅಲ್ಲಿ ನಮ್ಮ MRPL ಇರ್ಬೋದು, HPCL ಇರ್ಬೋದು, ಅಲ್ಲಿಂದೆಲ್ಲ ಬರುವಂಥ ದೊಡ್ಡ ವಾಹನಗಳೇನಿದೆ ಅದನ್ನೆಲ್ಲ ಕುಳಾಯಿ ಹೊನ್ನಕಟ್ಟೆ ಮೂಲಕ ಹೈವೇಗೆ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ.